ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಸಿಟಿ ಸೆಂಟರ್ ಬಳಿ ಹುಲಿ ವೇಷಧಾರಿಯೊಬ್ಬರು ಬಾಯಿಂದ ಬೆಂಕಿ ಉಗುಳುವ ಸಾಹಸ ಮಾಡಲು ಹೋಗಿ ಅವರ ಹುಲಿ ಟೋಪಿಗೆ ಬೆಂಕಿ ಹೊತ್ತಿಕೊಂಡ ಘಟನೆ ನಡೆದಿದೆ. ಸದ್ಯ ಈ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನೆರೆದ ಜನಸಮೂಹದ ಮುಂದೆ ಬೆಂಕಿ ಸಾಹಸ ಮಾಡಲು ಹುಲಿ ವೇಷಧಾರಿ ಮುಂದಾಗಿದ್ದು, ಹುಲಿ ವೇಷಧಾರಿ ಬಾಯಿಂದ ಬೆಂಕಿ ಉಗುಳುವ ಸಾಹಸ ಮಾಡುತ್ತಿದ್ದ ವೇಳೆ ಅವರ ಟೋಪಿಗೆ ಬೆಂಕಿ ಹಿಡಿದಿದೆ. ಕೂಡಲೇ ಅವರು ತಲೆಯಿಂದ ಟೊಪ್ಪಿಯನ್ನು ತೆಗೆದು ಹಾಕಿದ್ದು ಅವಘಡ ತಪ್ಪಿದೆ.